ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಪ್ರಭಾವ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜಿನ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ವತಿಯಿಂದ ಕಾಲೇಜಿನ ಶಿವರಾಮ್ ಕಾರಂತ ಭವನದಲ್ಲಿ ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ನೆಲ್ಯಾಡಿ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಯತೀಶ್ ಕುಮಾರ್ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಮಾಧ್ಯಮದ ಮೂಲಕ ಯಾರು ಬೇಕಾದರೂ ಅವರ ಕೆಲಸ, ಸೇವೆಗಳನ್ನು ಹಾಗೂ ಸರಕುಗಳನ್ನು ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಅವುಗಳನ್ನು ಪರಿಚಯಿಸಿ ಯಾರಿಗೆ ಬೇಕಾದರೂ ಮಾರಾಟ ಮಾಡಬಹುದು ಎಂದರು. That I will share with you, and in between I will be giving some case studies and challenges, and then I will be giving one exercise, small exercise, where I will give you a product, okay? I will give you a product, just think it over, okay? That product, I will not tell you the name, that product you have to design slogan, you have to design the name, you have to give the name, you have to design color, price, right? A slogan, and then you have to put it in the sticks. Okay. So because I think this one has already made some groups. Okay. If it is not made, I will make it. Okay. ಈ ವೇಳೆ ವಿದ್ಯಾರ್ಥಿಗಳನ್ನ 5 ಗುಂಪುಗಳನ್ನಾಗಿ ವಿಂಗಡಿಸಿ ಸ್ವತಃ ಜಾಹೀರಾತುಗಳನ್ನು ತಯಾರಿಸಿ ಅವುಗಳ ವಿಶೇಷತೆಗಳನ್ನು ವಿದ್ಯಾರ್ಥಿಗಳು ವಿವರಿಸಿದ್ರು. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಬಿಎಂ, ಪ್ರಾಧ್ಯಾಪಕ ಡಾಕ್ಟರ್ ಮಾಧವ, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.